ಉಡುಪಿಯ ಮಣಿಪಾಲದಲ್ಲಿ ಬಿಸಿನೆಸ್ ಕ್ಲಾಸ್ ವೆಂಚರ್ಸ್ ಹಾಲಿಡೇಸ್ ಮತ್ತು ವೀಸಾ ಸೇವೆ ಒದಗಿಸುವ ಸಂಸ್ಥೆ ಲೋಕಾರ್ಪಣೆಗೊಂಡಿತು. ದೇಶ ವಿದೇಶಗಳಿಗೆ ಪ್ರವಾಸ ಕೈಗೊಳ್ಳುವವರಿಗೆ ಶುಭ ಸುದ್ದಿ. ಉಡುಪಿಯ ಮಣಿಪಾಲದಲ್ಲಿ ನೂತನ ಬಿಸಿನೆಸ್ ಕ್ಲಾಸ್ ವೆಂಚರ್ಸ್ ಉದ್ಘಾಟನೆಗೊಂಡಿತು. ನೂತನ ಬಿಸಿನೆಸ್ ಕ್ಲಾಸ್ ವೆಂಚರ್ಸ್ ಅನ್ನ ಉದ್ಯಮಿ ಪುರುಷೋತ್ತಮ್ ಶೆಟ್ಟಿ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಅವರು ಭಾಗವಹಿಸಿ ಮಾತನಾಡಿ ಶುಭ ಹಾರೈಸಿದರು. ದೇಶದಲ್ಲಿ ಮಾತ್ರ ವಿಶ್ವದಲ್ಲೇ ಒಂದು ವಿಶೇಷ ಸ್ಥಾನಮಾನವುಳ್ಳ ಒಂದು ಜಿಲ್ಲೆ. ಒಂದು ಕಡೆಯಲ್ಲಿ ಶೈಕ್ಷಣಿಕ ಆದರೆ ಇನ್ನೊಂದು ಕಡೆಯಲ್ಲಿ ಬ್ಯಾಂಕಿಂಗ್ ಇರ್ಬೋದು, ಇನ್ನೊಂದು ಕಡೆಯಲ್ಲಿ ಕರಾವಳಿಯ ಮೀನುಗಾರಿಕೆ, ಇನ್ನೊಂದು ಕಡೆಯಲ್ಲಿ ಧಾರ್ಮಿಕ ಕೇಂದ್ರಗಳು. ಅದರ ಜೊತೆಗೆ ಇವತ್ತು ಬಹಳಷ್ಟು ವಿಪುಲವಾದ ಅವಕಾಶ ಇವತ್ತು ಟೂರಿಸಂಗೆ ಉಡುಪಿಯಲ್ಲಿ. ಆದರೆ ಸರಿಯಾದ ವ್ಯವಸ್ಥೆ, ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದ ಇವತ್ತು ಟೂರಿಸಂನಲ್ಲಿ ನಮ್ಮ ಉಡುಪಿ ಜಿಲ್ಲೆ ಬಹಳಷ್ಟು ಹಿಂದೆ ಇದೆ. ಇವತ್ತು ಅರುಣ್ ಹರಿಪ್ರಸಾದ್ ಅವರ ಒಂದು ಕಲ್ಪನೆಯಂತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವ ಈ ಟೂರಿಸಮನ್ನು ನಾವು ಬೆಳೆಸಬೇಕು. ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ಜನರು ವೀಕೆಂಡ್ ಇರ್ಬೋದು, ತಮ್ಮ ಸಮಯವನ್ನು ಕರೀಲಿಕ್ಕೆ ಬೇರೆ ಕೇರಳ ಇರ್ಬೋದು, ಗೋವಾಗೆ ಹೋಗ್ತಾರೆ. ಅವರಿಗೆ ನಮ್ಮ ಉಡುಪಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಉಡುಪಿಯ ಟೂರಿಸಮನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಇವತ್ತು ಬಿಸಿನೆಸ್ ಕ್ಲಾಸ್ ವೆಂಚರ್ ಎಂಬ ಹೊಸ ಒಂದು ಪ್ರಯತ್ನದಲ್ಲಿ ಅವರು ಇವತ್ತು ಕೈ ಹಾಕಿದರು. ಖಂಡಿತವಾಗಿಯೂ ಅರುಣ್ ಹಾಗೂ ಹರಿಪ್ರಸಾದ್ ಅವರು ಈಗಾಗಲೇ ಭಾಳಷ್ಟು ರಿಯಾ ಟ್ರಾವೆಲ್ಸ್ ಇರ್ಬೋದು, ದುಬೈಯಲ್ಲಿ ಕೂಡ ಭಾಳಷ್ಟು ಟೂರಿಸಂನ ಫೀಲ್ಡಲ್ಲಿ ಅನುಭವ ಹೊಂದಿದೆ. ಅನಂತರ ಉಡುಪಿ ನಗರಸಭೆಯ ಅಧ್ಯಕ್ಷರಾದ ಸುಮಿತ್ರಾ ನಾಯಕ್ ಅವರು ಮಾತನಾಡಿ, ಮಣಿಪಾಲದಲ್ಲಿ ದೇಶ ವಿದೇಶಗಳ ಪ್ರಯಾಣಕ್ಕೆ ಹೊಸ ಮೆರುಗನ್ನು ಕೊಡಲು ಪ್ರಾರಂಭಿಸಿರುವುದು ಸಂತೋಷದ ವಿಚಾರ. ಟೂರಿಸಂ ಅನ್ನ ಬಹಳಷ್ಟು ಜನರು ಇಷ್ಟಪಡ್ತಾರೆ, ಆದರೆ ಮಾರ್ಗದರ್ಶನದ ಕೊರತೆ ಇರುತ್ತದೆ. ಅಂತಹ ಕೊರತೆಯನ್ನ ಬಿಸಿನೆಸ್ ಕ್ಲಾಸ್ ವೆಂಚರ್ಸ್ನ ಅರುಣ್ ಅವರು ನೀಗಿಸಿದ್ದಾರೆ ಎಂದು ಹೇಳಿದರು. ಬಂದಿತ್ತು, ಹಾಗೆ ಎಲ್ಲವೂ ಕ್ಲೋಸ್ ಇತ್ತು, ಎಲ್ಲವೂ ಇತ್ತು. ಎಲ್ಲರೂ ಕೂಡ ಒಂದು ಈವನ್ ರಿಕ್ಷಾ ಡ್ರೈವರ್ನಿಂದ ಎಲ್ಲರೂ ಕೂಡ ಹೇಳುವಂಥದ್ದು ಸ್ಟೂಡೆಂಟ್ ಇಲ್ಲಾಂದರೆ ಮಣಿಪಾಲ ಇಲ್ಲ ಅಂತೇಳಿ. ಅಂತಹ ಒಂದು ಪರಿಸರದಲ್ಲಿ ಇವತ್ತು ಟ್ರಾವೆಲ್ಸ್ ಅಂದರೆ ಪಯಣದಂತಹ ಒಂದು ಸಂಸ್ಥೆಯನ್ನು ಇವರು ಪ್ರಾರಂಭ ಮಾಡಿದ್ದಾರೆ. ಈ ಪಯಣಕ್ಕೆ ಒಂದು ಹೊಸ ಮೆಲುಗನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೀವನವೇ ಒಂದು ಪಯಣ. ಈ ಪಯಣದಲ್ಲಿ ಟೂರಿಸಂ ಅಂದರೆ ಬಹಳಷ್ಟು ಜನರು ಇಷ್ಟಪಡುವಂಥದ್ದು, ಬಹಳಷ್ಟು ಜನರು ತಿರುಗಾಡಲಿಕ್ಕೆ ನೋಡುವಂಥದ್ದು, ಬಹಳಷ್ಟು ಜನರು ಪರಿಚಯ, ಬೇರೆ ಬೇರೆ ದೇಶದ ಬೇರೆ ಬೇರೆ ಊರುಗಳನ್ನು ಬೇರೆ ಬೇರೆ ಕಡೆ ಸುತ್ತು ಹೊಡಿಬೇಕು ಅಂಥೇಳಿ ಆಸೆ ಪಡುವುದು. ಆದರೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಕೆಲವರು ಈ ಟೂರಿಸಮಲ್ಲಿ ಅಥವಾ ಟ್ರಾವೆಲಿಂಗನ್ನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಅವರಿಗೆ ಒಂದು ಸೇಫ್ ಬೇಕು, ಯಾಕಂದರೆ ಗ್ಯಾರಂಟಿ ಬೇಕು. ನಾವು ಎಲ್ಲಿ ಹೋದರೂ ಕೂಡ ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡುವಂಥ ಉದ್ಯಮಿ ಮನೋಹರ್ ಶೆಟ್ಟಿಯವರು ಮಾತನಾಡಿ, ಬಿಸಿನೆಸ್ ಕ್ಲಾಸ್ ವೆಂಚರ್ಸ್ ಪ್ರಾರಂಭಿಸಿದ್ದರಿಂದ ವಿದೇಶಗಳಿಗೆ ಪ್ರವಾಸ ಕೈಗೊಳ್ಳುವವರಿಗೆ ವಿಶೇಷ ಅವಕಾಶವನ್ನ ಕಲ್ಪಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದ ಅವರು ಸಂಸ್ಥೆಗೆ ಶುಭ ಹಾರೈಸಿದರು. Everything in a better way, the health living will be better way, the things will be changing, where we can give more jobs to the local people also. So this way if you go, the tourism will be playing again a major role over here, because where a common man can also get a job. So as he said, like now Mr. Arun and Hari Prasad, they are having this one, they will be a coordinator for the tourism. The travel plays a major role where the rooms are there, hotels, resorts, everything will be over here. And see, we are playing the worldwide, the people will be coming. It's not only from the local, it's maybe not a Karnataka or India, or we are talking about the world also. How we can pull the people over there. And now people are changing. See, we started a resort in Kapu, Moduris and Saira, the heritage we have started in a smaller way. Now the things are there, almost every time it is full. So I'm saying that we are having a 300 kilometer of belt over here in this Karnataka. Out of that 170 is Dakshina Kannada and Udupi, and 96 is our Udupi district.
ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಮನೋಹರ್ ಶೆಟ್ಟಿ, ರವಿ ಶೆಟ್ಟಿಗಾರ್, ನಿವೃತ್ತ ಡಿಡಿಪಿಐ ಸದಾನಂದ ಶೆಟ್ಟಿಗಾರ್, ಸಂಸ್ಥೆಯ ನಿರ್ದೇಶಕ ಅರುಣ್ ಶೆಟ್ಟಿಗಾರ್, ಹರಿಪ್ರಸಾದ್ ಬೇವಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.